ಮಧುಗಿರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ತುಮಕೂರು ಇವರ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರ ಕುಂದುಕೊರತೆ ಸಭೆ ನಡೆಯಿತು. ಸಭೆಯಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಸಮಸ್ಯೆಯನ್ನು ಆಲಿಸಲಾಯಿತು. ಪುಟ್ಟರಂಗಮ್ಮ ಎಂಬುವರು ಮಾತನಾಡಿ ಲೋ ಬಿಪಿಯಿಂದಾಗಿ ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಗೆ ತಾನು ದಾಖಲಾಗಿದ್ದು, ಮುಂಚೆ ನನಗೆ ಚಿಕಿತ್ಸೆ ನೀಡಿದ ವೈದ್ಯರು ರಜೆಯಲ್ಲಿದ್ದ ಕಾರಣ ಇತರೆ ವೈದ್ಯರು ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಲೋಕಾಯುಕ್ತರಿಗೆ ದೂರು ನೀಡಿದರು. ಪುಟ್ಟರಂಗಮ್ಮ ಅಂತೇಳಿ ಯೋಗೇಶ್ವರಿ ಬ್ರಹ್ಮದೇವರಳ್ಳಿ BSS ಮಹಿಳಾ ಅಧ್ಯಕ್ಷರು. ನಮಗೆ BP ಆಗಿದೆ ಅಂತ ಹಾಸ್ಪಿಟ್ಲಿಗೆ ಹೋಗೋದು, ICU ಒಳಗೆ ಅಡ್ಮಿಟ್ ಮಾಡಿದೆ. ಪುರುಷೋತ್ತಮ್ ಸರ್ ನೋಡಿ ಅಡ್ಮಿಟ್ ಮಾಡ್ಕೊಂಡಾದ್ಮೇಲೆ ಅವರು ಅವತ್ತು ಒಂದು ದಿವಸ ನೋಡಿದ್ರು. ಬೆಳಗ್ಗೆ ನನ್ನ ಕೋರ್ಟಿಗೆ ಅಂತೇಳಿ ರಜೆ ಹಾಕಿದ್ರು. 6 ದಿವಸ ತನಕ ICU ವಾರ್ಡಲ್ಲೇ ಇದ್ದು, ತಲೆ ಸುತ್ತು ಬರೋದು, ತಲೆನೋವು ಬರೋದು ಎಲ್ಲ ಆಗ್ತಿತ್ತು. ಅವ್ರೇನು ಸ್ಟೇಟ್ಮೆಂಟ್ ಬರ್ದೋಗಿದ್ರು ಅಷ್ಟು ಮಾತ್ರ ನರ್ಸ್ಗಳು ಅಲ್ಲಿ ಹಾರ್ಡಾಗಿರೋರು ಕೊಡೋರು. ಆಮೇಲೆ ನಾವು ಕೇಳಿದಾಗ ಹೋಗಿ ಡಾಕ್ಟ್ರನ್ನೆಲ್ಲ ಕನ್ವರ್ಸ್ ಮಾಡಿ ಕೇಳಿದಾಗ ನಮ್ಮ ಮನೆಯವ್ರು ಹೋಗಿ ತುಂಬ ಪೇಷೆಂಟ್ ಕಾಲೆಲ್ಲ ಊತ ಬಂತ, ದೇವ್ ಇಂಜೆಕ್ಷನ್ ಕೊಟ್ಟರೆ ಗೊತ್ತಿಲ್ಲ, ಕಾಲೆಲ್ಲ ಊತ ಬಂದು ಬಬ್ಬೆ ಆಗೈತೆ, ಓಡಾಡಕ್ಕಾಗ್ತಿಲ್ಲ, ಏನು ICU ಒಳಗಿದ್ರು ಬಂದು ಒಬ್ಬರು ನೋಡಲ್ಲ ಅಂತ ನಮ್ಮ ಮನೆಯವ್ರು ಕೇಳಿದ್ವಿ ಸರ್. ಕೇಳಿದಾಗ ಅವ್ರೇನು ಹೇಳಿದ್ರು ಅಂದ್ರೆ ನಾವ್ಯಾಕೆ ನೋಡ್ಬೇಕು, ಪುರುಷೋತ್ತಮ ಅಡ್ಮಿಟ್ ಮಾಡೋರು ಅವ್ರ ಪೇಷಂಟ್ ಅವರೇ ನೋಡ್ಬೇಕು ಅಂತ ಕೇಳಿದ್ರು. ಡಾಕ್ಟರ್ ರಮೇಶ್ ಅವರು ಅಂತ, ಶ್ರೀನಿವಾಸ್ ಅಂತ, ಸರ್ಜನ್ ಡಾಕ್ಟರ್ ಒಬ್ಬರು. ಯಾವ ಹಾಸ್ಪಿಟ್ಲು? ಗೌರ್ಮೆಂಟ್ ಮಧುಗಿರಿ ಗೌರ್ಮೆಂಟ್ ಹಾಸ್ಪಿಟಲ್. ಆಮೇಲೆ ನಾನೇನ್ ಮಾಡಿದೆ, ಅಲ್ಲ ಸರ್ ಅವರೇ ನೋಡ್ಬೇಕಂದ್ರೆ ಯಾಕೆ ಸರ್ ಪೇಷಂಟ್ ಪ್ರಾಣ ಹೋದ್ರೆ ಯಾರು ಸರ್ ನೋಡ್ತಾರೆ, ನಮ್ಮಂತವ್ರಿಗೆ ಹಿಂಗೆ ಮಾಡ್ತಿರಲ್ಲ ನೀವು, ನಾನು ಮಹಿಳಾ ಅಧ್ಯಕ್ಷರಾಗಿ ಇನ್ನೊಬ್ಬ ಯಾರ್ಯಾರಿಗೆ ಹೆಂಗ್ ಮಾಡ್ಬೋದು ನೀವು ಅಂತ ಕೇಳಕ್ಕೆ, ಮೇಡಮ್ ನಿನ್ ಕತೆ ಎಲ್ಲ ಹೇಳ್ಬೇಡ, ಆಂಬುಲೆನ್ಸ್ ನಾವೇ ಫ್ರೀ ಮಾಡ್ಕೊಡ್ತೀವಿ, ತುಮಕೂರ್ಗೆ ಹೋಗಿ ಈಗಲೇ ಹೋಗೋದು. ತುಮಕೂರ್ಗೆ ಹೋಗೋಕೆ ಇವಾಗ ದಿಢೀರ್ ಅಂತ ಹೇಳ್ಬಿಟ್ರೆ ನಾವು ಎಲ್ಲೋಗ ಸರ್, ಈಗ 6 ದಿವಸ ಇಲ್ಲೇ ಕಂಡು ಪೂರ್ತಿ ಜಾಸ್ತಿ ಗಾಯ ಆಗೈತೆ. ಇದೇ ವೇಳೆ ಮಾತನಾಡಿದ ಲೋಕಾಯುಕ್ತ SP ವಲಿಭಾಷಾ, ಸಾರ್ವಜನಿಕರು ಲೋಕಾಯುಕ್ತ ಕುಂದುಕೊರತೆ ಸಭೆಗೆ ದೂರು ನೀಡುವಾಗ ಸೂಕ್ತ ದಾಖಲೆಗಳ ಸಮೇತ ಅರ್ಜಿ ಸಲ್ಲಿಸಿದರೆ ವಿಚಾರಣೆ ಮಾಡಿ ನ್ಯಾಯ ಒದಗಿಸಲು ಅನುಕೂಲವಾಗುತ್ತದೆ. ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಕೆಲಸ ಮಾಡಿಕೊಡಲು ನಿಮ್ಮನ್ನು ಪದೇ ಪದೇ ಕಚೇರಿಗೆ ಅಲೆದಾಡಿಸಿದಾಗ ಮೊದಲು ಕಾರಣ ತಿಳಿದು ದಾಖಲೆಗಳ ಸಮೇತ ದೂರು ಸಲ್ಲಿಸಿ ಎಂದು ತಿಳಿಸಿದರು. ತಾಲೂಕಿನ ಸಾರ್ವಜನಿಕರಿಂದ ಲೋಕಾಯುಕ್ತರ ಸಭೆಗೆ ಸುಮಾರು 45 ಅರ್ಜಿಗಳು ಬಂದಿದ್ದು, ಅದರಲ್ಲಿ ಕಂದಾಯ ಇಲಾಖೆಗೆ ಸಂಬಂಧ ಅರ್ಜಿಗಳು ಹೆಚ್ಚು ಬಂದಿದೆ ಹಾಗೂ ಖಾತೆ ಬದಲಾವಣೆ, ಗ್ರಾಮ ಪಂಚಾಯಿತಿ ಆರೋಗ್ಯ ಇಲಾಖೆ ಸರ್ವೆ ವಿಚಾರವಾಗಿ ಅರ್ಜಿಗಳು ಸಲ್ಲಿಕೆಯಾಗಿದ್ದು, ಇದರಲ್ಲಿ ಹೆಚ್ಚಿನದಾಗಿ ಐಡಿಹಳ್ಳಿ ಮತ್ತು ರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿಗಳಿಂದ ಹೆಚ್ಚು ದೂರು ಅರ್ಜಿಗಳು ಸಲ್ಲಿಕೆಯಾಗಿದ್ದು ಕಂಡುಬಂದಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಉಪಾಧೀಕ್ಷಕರು ಲೋಕಾಯುಕ್ತ ರವೀಶ್, ಪೊಲೀಸ್ ಅಧಿಕಾರಿ K ರಾಮರೆಡ್ಡಿ ಹಾಗೂ ಅರ್ಜಿದಾರರು ಮುಂತಾದವರು ಹಾಜರಿದ್ದರು. ವರದಿ ಅಬಿದ್, ಮಧುಗಿರಿ. ಯಾವುದೇ ನೀವು ಭಯ ಭಕ್ತಿ ಇಲ್ಲದೆ ನೀವು ಡೈರೆಕ್ಟ್ ಆಗಿ ನಮ್ಗೆ ಒಂದು ಕಂಪ್ಲೇಂಟ್ ಕೊಡ್ಬೋದು, ಗೊತ್ತಾಯ್ತಾ? ಬಟ್ ವಿನಾಕಾರಣ ಯಾವುದು ಇದು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಎಲ್ಲಿ ಕಚೇರಿಲಿ ಕೆಲಸ ಆಗುತ್ತೆ ಮಾಡ್ಕೊಳ್ಳಿ, ಎಲ್ಲ ಲೋಕಾಯುಕ್ತಕ್ಕೆ ಬರ್ಬೇಕಂತ ಏನಿಲ್ಲ. ಎಲ್ಲಿ ನಿಮ್ಮ ಮನಸ್ಸಿಗೆ ಅನ್ಸುತ್ತೆ ಇಲ್ಲಿ ನಮ್ಗೆ ತೊಂದರೆ ಆಗ್ತಾ ಇದೆ, ಇವ್ರು ಮಾಡ್ತಾ ಇಲ್ಲ ನಮ್ಮ ಕೆಲಸ ಅಂದಾಗ ಮಾತ್ರ ನೀವು ನಮ್ಮ ಕಚೇರಿಗೆ ಸಂಪರ್ಕ ಮಾಡಿ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ನಾವು ಬಗೆಹರಿಸ್ಕೊಡ್ತೀವಿ, ಗೊತ್ತಾಯ್ತಾ? ಈಗ ಇದ್ಯಾರು ಇವರು 78 ಅರ್ಜಿ ಕೊಡ್ತಾ ಇದ್ವಿ, ಸರ್ವೆ ಬಂದಿಲ್ಲ ನೋಡಿ. ಈಗ ಏನಾಗಿದೆ ಅಂದ್ರೆ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಒಂದು ಆದೇಶ ಮಾಡಿದ್ದಾರೆ, ಒಂದು 6-7 ತಿಂಗಳಾಗಿರ್ಬೇಕು. ಜಮೀನ ಒಟ್ಟುಗೂಡಿಸ್ಬಿಟ್ಟಿದ್ದಾರೆ, ಎಲ್ಲ ಜಮೀನುಗಳನ್ನ ಒಟ್ಟುಗೂಡಿಸಿ ಸಿಂಗಲ್ ಸರ್ವೆ ನಂಬರ್ ಒಟ್ಟುಗೂಡಿಸಿ ಏನ್ ನಿಮ್ ದರಖಾಸ್ತು ಇದಾವಲ್ಲ, ಇದು ಪೂರ್ತಿ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿವೆ. ಈಗೇನು ಒಂದು 75-80 ಎಕರೆ, ಒಂದು 20 ಎಕರೆ ಒಂದು ಜಮೀನು ಇದೆ ಅಂದ್ರೆ ಅದರಲ್ಲಿ 1 ಎಕರೆ, 1.25 ಎಕರೆ, 1.5 ಎಕರೆ, ಒಂದು 15-20 ಜನ ಹಂಚಿಕೆ ಮಾಡಿರ್ತಾರ. ಈಗ ಒಬ್ಬೊಬ್ಬರೇ ಕೊಟ್ರೆ ಅದು ಯಾವುದೇ ಕಾರಣಕ್ಕೂ ಅದು ಸರ್ವೆ ಆಗಲ್ಲ, ಒಟ್ಟುಗೂಡಿಸಿದ್ದಾರೆ. ಆ ಸರ್ವೆ ನಂಬರ್ ಪೂರ್ತಿ ಒಂದೇ ಸಾರಿ ಅಳತೆ ಆಗ್ಬೇಕು. ಅದಾದ್ಮೇಲೆ ನೀವು ಏನು 57-53 ಅರ್ಜಿಗಳು ಕೊಟ್ಟಿರ್ತೀರಲ್ಲ, ಆ ಅರ್ಜಿಗಳು ತಗೋತಾರೆ. ಆಮೇಲೆ ಈ ಗ್ರೌಂಡ್ ಅಲ್ಲಿ ನಿಮ್ಗೆ ಎಷ್ಟು ಅಲಾಟ್ ಆಗಿದೆ ಅದನ್ನ ನೋಡ್ತಾರೆ, ಅದನ್ನ ನೋಡಿ ಅಳತೆ ಮಾಡಿ